ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಅದೇ ರೀತಿ ಯಾವುದಾದ್ರೂ ಒಂದು ಇನೋವೇಟಿವ್ ರೆಸಿಪಿಯನ್ನು ಫಸ್ಟ್ ಟೈಮ್ ಟ್ರೈ ಮಾಡುವಾಗ ಹೆಚ್ಚಾಗಿ ಫೇಲಿಯರ್ ಆಗುವಂಥ ಚಾನ್ಸಸ್ ಜಾಸ್ತಿ. ಆದರೆ ಅದನ್ನೇ ಪ್ರತಿ ಸರಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೊಸ ರುಚಿಯೊಂದು ಹೊರಹೊಮ್ಮುತ್ತೆ. ಸೊ ಇದೆಲ್ಲ ನಮ್ಮ ರುಚಿಯಲ್ಲಿ ಯಾವಾಗಲೂ ಸದಾ ನಾವು ನೋಡ್ತಾನೆ ಇರ್ತೀವಿ. ಈ ಒಂದು ಚಮತ್ಕಾರವನ್ನು ನೋಡ್ಬೋದು. ಇದೇ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ. ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಅಂಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ, ಹಾಗೆಯೇ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ರುಚಿಕರವಾದಂಥ ಖಾದ್ಯ, ಅದರಲ್ಲೂ ಕೂಡ ಇನೋವೇಟಿವ್ ರೆಸಿಪಿ. ಇವತ್ತಿನ ಈ ಸಂಚಿಕೆಯಲ್ಲಿ ಒಂದು ಇನೋವೇಟಿವ್ ರೆಸಿಪಿ ಇರುತ್ತೆ ಅಂತ ಹೇಳಿದ್ದಾರೆ. ಯಾವ ಇನೋವೇಟಿವ್ ರೆಸಿಪಿ ಫಸ್ಟ್ ಟೈಮ್ ಟ್ರಯಲ್ ಮಾಡ್ತಿದ್ದಾರ ನನ್ನ ಮೇಲೆ ನಾನು ಬಲಿಕಾ ಬಕ್ರಾನ ಗೊತ್ತಿಲ್ಲ. ಯಾರು ಹೇಳ್ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಜ್ಯೋತ್ಸ್ನಾ ಅವರು. ಯಾವ ಕೈ ರುಚಿಯನ್ನು ಯಾರ ಮೇಲೆ ಪ್ರಯೋಗ ಮಾಡೋದಕ್ಕೆ ಬಂದಿದ್ದಾರೆ ಗೊತ್ತಿಲ್ಲ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಇನೋವೇಟಿವ್ ರೆಸಿಪಿ ಮಾಡ್ತೀನಿ ಅಂತ ಹೇಳಿದಿರಿ. ಸೊ ಟ್ರಯಲ್ ಮಾಡಿದಿರ ಅಥವಾ ನಾನೇನು? ಇಲ್ಲ, ನಾನು ನಿಮ್ಮ ಮೇಲೇ ಪ್ರಯೋಗ ಮಾಡೋಣ ಅಂತ ಹೇಳಿದ್ದೇನೆ. ಅದ್ಯಾಕೋ? ಯಾಕೆಂತ ಹೇಳಿದ್ರೆ ಇಲ್ಲಿ ನಮ್ಮ ರುಚಿಗೆ ಬರುವಾಗೆಲ್ಲ ಏನಾದ್ರೂ ಇನೋವೇಟಿವ್ ಮಾಡು ಅಂತ ಹೇಳಿ ನಂಗೆ ಅನ್ಸೋದು. ಯಾವಾಗ್ಲೂ ಮಾಡಿದ್ದೆ ಮಾಡೋಕ್ ಬೇಜಾರಾಗುತ್ತೆ. ಮತ್ತೆ ತಿನ್ನೋರು ನೀರುವಾಗ ನಾವು ಮಾಡೋಕೆ ಏನ್ ಕಷ್ಟ ಹೇಳಿ. ಅಯ್ಯೋ ದೇವ್ರೆ. ಸೊ ಫಸ್ಟ್ ಏನಾದ್ರೂ ಇನೋವೇಟಿವ್ ರೆಸಿಪಿ ಟ್ರೈ ಮಾಡಿ ಆಮೇಲೆ ಮಾಡೋದಲ್ವಾ? ನಾನೇನು ಬಲಿಕಾ ಬಕ್ರನ? ಅಲ್ಲ, ಏನ್ ರಾಂಗ್ ಆದ್ರೂ ನೀವೇನ್ ಹೇಳಲ್ಲ, ತಿಂತೀರಲ್ಲ. ಸರಿ, ನೋಡೋಣ. ಹಾಗಾದ್ರೆ ನಾನು ಎಲ್ಲವನ್ನು ಕೂಡ ಕರೆಕ್ಟ್ ಆಗಿದ್ರೆ ಮಾತ್ರ ಹೇಳ್ತೀನಿ, ಇಲ್ದಿದ್ರೆ ಹಾಗೆ ಕಮೆಂಟ್ ಕೂಡ ಮಾಡ್ತೀನಿ. ಓಕೆ, ಸರಿ. ನಮ್ಗೆ ಇವತ್ತು ಯಾವ ಹೊಸ ರೆಸಿಪಿ, ನಿಮ್ಮ ಇನೋವೇಟಿವ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ? ಇವತ್ತು ನಾನು ಪನ್ನೀರಲ್ಲಿ ಕಾಲಿ ಮಿರ್ಚಿ ಮಲಾಯ್ ಪನ್ನೀರ್ ಅಂತ ಹೇಳಿ ಹೇಳ್ಕೊಡ್ತಿದ್ದೇನೆ. ಮತ್ತೆ ಇನ್ನೊಂದು ನಾನೊಂದು ಸ್ಮೂದಿ ಮಾಡ್ತಾ ಇದ್ದೇನೆ. ಅದು ಚಾಕ್ಲೇಟ್ ಓಟ್ಸ್ ಅಲ್ಲಿ ಬನಾನಾ ಎಲ್ಲ ಹಾಕಿ. ಸೊ ಈ 2 ರೆಸಿಪಿನ ಮಾಡ್ತಾ ಇದ್ದೇನೆ. ವೆರಿ ನೈಸ್. ಒಂದು ಸ್ವಲ್ಪ ಹೆಲ್ದಿ, ಪ್ಲಸ್ ಅದರಲ್ಲಿ ಇನ್ನೂ ಸ್ವಲ್ಪ ಇದೆ, ಕೊಲೆಸ್ಟ್ರಾಲ್ ಇದೆ. ಬಟ್ ನೋಡೋಣ ಹೇಗೆ ಅಂತ, ಕ್ಯಾಲರೀಸ್ ನೋಡಕ್ ಆಗಲ್ಲ. ಸೊ ಓಕೆ ಮೇಡಮ್, ನೋಡೋಣ ನಿಮ್ಮ ಇನೋವೇಟಿವ್ ರೆಸಿಪಿ ಹೇಗಿರುತ್ತೆ ಅಂತೇಳಿ. ಬನ್ನಿ ಕಿಚನ್. ಎಸ್ ಮೇಡಮ್. ಸರಿ, ಹಾಗಾದ್ರೆ ಈಗ ಫಸ್ಟ್ ನಮಗೆ ಸ್ಮೂದಿ ರೆಡಿ ಆಗುತ್ತಾ ಅಥವಾ ಕಾಲಿ ಮಿರ್ಚ್ ಪನ್ನೀರ್ದು ಡಿಶ್? ಪನ್ನೀರ್ ಡಿಶ್ ಮಾಡೋಣ ಫಸ್ಟಿಗೆ ನಾವು. ಡನ್. ಸರಿ, ಫಸ್ಟ್ ನಾವು ಪನ್ನೀರ್ ಮ್ಯಾರಿನೇಷನ್ ಮಾಡೋಣ. ಫಸ್ಟಿಗೆ ಗಟ್ಟಿ ಮೊಸರು ಹಾಕೋಣ. ಯಾಕಂದ್ರೆ ಸ್ವಲ್ಪ ನೀವು ನೀರಿದ್ದದ್ದು ಹಾಕಿದ್ರೆ ಮತ್ತೆ ಅದು ನಿಮ್ಗೆ ಮ್ಯಾರಿನೇಷನ್ ಚೆನ್ನಾಗಿ ಕೋಟ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿದ್ದ ಕರ್ಡ್ ತಗೊಳ್ಳೋಣ. ಆಮೇಲೆ ಮಲಾಯಿ ಹಾಕೋಣ. ಮಲಾಯಿ ಅಂದ್ರೆ ಫ್ರೆಶ್ ಕ್ರೀಮ್ ಸಿಗುತ್ತೆ. ಓಕೆ. ಸೊ ಫ್ರೆಶ್ ಕ್ರೀಮ್ ಹಾಕೋಣ. ಫಸ್ಟ್ ಹಂಕರ್ಡ್, ಆಮೇಲೆ ಫ್ರೆಶ್ ಕ್ರೀಮ್. ಫ್ರೆಶ್ ಕ್ರೀಮ್. ಆಮೇಲೆ ಪೆಪ್ಪರ್ ಪೌಡರ್. ಸೊ ಅರುಣಾ ಕರಿಮೆಣಸಿನ ಪುಡಿ. ಹೌದು. ಆಮೇಲೆ ಕಸೂರಿ ಮೆಥಿ. ಒಂದು 2 ಏಲಕ್ಕಿ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ. ಓಕೆ.
ಮತ್ತು ಕಾರ್ನ್ಫ್ಲೋರ್ ಬೈಂಡಿಂಗಿಗೆ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಇದನ್ನು ಸರಿಯಾಗಿ ಮಿಕ್ಸ್ ಆಗಬೇಕು. ಹೌದು. ಓಕೆ. ಯೂಶ್ವಲಿ ಎಲ್ಲ ಮ್ಯಾರಿನೇಷನ್ ನಾವು ನೋಡುವಾಗ ರೆಡ್ ಆಗಿರುತ್ತೆ, ಇದು ಸ್ವಲ್ಪ ಕ್ರೀಮಿಶ್ ಈ ಥರ ಬರುತ್ತೆ. ಹೌದು, ಹೆಸರೇ ಹಾಗಿದೆ ಅಲ್ವಾ ಈ ಡಿಶ್. ಎಲ್ಲ ಹೆಚ್ಚಾಗಿ ಮಕ್ಕಳು ಸ್ಪೈಸಿ ತಿನ್ನಲ್ಲ, ಸೊ ಅವರಿಗೆ ಮಲಾಯಿ ಹಾಕಿದ್ರೆ ಖುಷಿ ಆಗುತ್ತೆ, ಅದ್ರ ಜೊತೆ ಪನ್ನೀರನ್ನು ಖುಷಿ ಆಗುತ್ತೆ. ಈಗ ಇದಕ್ಕೆ ನಾವು ಪನ್ನೀರ್ ಆ್ಯಡ್ ಮಾಡೋಣ. ಓಕೆ. ಸೊ ಇದು ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಇಡಬೇಕಾಗುತ್ತಾ ಹೇಗೆ? 5 ಮಿನಿಟ್ಸ್ ಇಟ್ರೆ ಸಾಕು. ಫ್ರಿಜ್ಜಲ್ಲಿ ಇಟ್ಟು ಬಿಟ್ರೆ ಅದು ಚೆನ್ನಾಗಿ ಎಲ್ಲ ಕೂತ್ಕೊಳ್ತದಲ್ಲ. ಓಕೆ, ಎಲ್ಲ ಸರಿ ಅದು ಕೋಟ್ ಆಗುತ್ತೆ. ಕೋಟ್ ಆಗ್ತದೆ ಹಾಗೆ. ಸೊ ಇದು ಮ್ಯಾರಿನೇಷನ್ ನಾವು ಮ್ಯಾರಿನೇಷನ್ಗೆ ಇಡೋಣ, ಫ್ರಿಜ್ಜಲ್ಲಿ ಇಡೋಣ. ಓಕೆ, ಡನ್. ಹಾಗೆ ಇಟ್ಬಿಡ್ಲಾ? ಹಾಗೇನೆ ಇಟ್ಬಿಡಿ. ಈಗ ನಾವು ಅದಕ್ಕೊಂದು ಗ್ರೇವಿ ರೆಡಿ ಮಾಡೋಣ. ಫಸ್ಟಿಗೆ ಒಂದು ಬೌಲ್ ಕೊಡಿ, ಸಾರಿ ಬಾಣಲೆ ಕೊಡಿ, ಕಡಾಯಿ. ಗ್ಯಾಸ್ ಆನ್ ಮಾಡುದಾ? ಮಾಡಿ. ಆಯಿಲ್ ಹಾಕ್ಬೇಕಾ? ಸ್ವಲ್ಪ ಆಯಿಲ್ ಹಾಕಿ. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಈಗ ಇದಕ್ಕೆ ಬಿರಿಯಾನಿ ಎಲೆನ ಹಾಕೋಣ ಫಸ್ಟ್. ಒಗ್ಗರಣೆಗೆ ಬೇ ಲೀವ್ಸ್ ಅಥವಾ ಈ ಪತ್ತ ಹಾಕ್ಬೇಕು. ಸ್ವಲ್ಪ ಆಯಿಲ್ ನಾವು ಕಡಿಮೆ ಮಾಡ್ಬೇಕು, ಯಾಕೆಂತ ಹೇಳಿದ್ರೆ ನಾವೀಗ ಇದು ಹಾಕ್ತಾ ಹೋದಾಗ ಆಮೇಲೆ ಇದನ್ನ ನಾವು ಗ್ರೇವಿಗೆ ಮಿಕ್ಸಿಗೆ ಗ್ರೈಂಡ್ ಮಾಡ್ಲಿಕ್ಕಿದೆ. ಅಂದ್ರೆ ಇದು ಅಂದ್ರೆ ಫ್ರೈ ಮಾಡಿ ಗ್ರೈಂಡ್ ಮಾಡಿ. ಹೌದು. ಮತ್ತೆ ಇನ್ನೊಂದೇನಂದ್ರೆ ಇದೀಗ ನಾವು ಹಾಫ್ ಮಾತ್ರ ಸ್ವಲ್ಪ ಇದು ಮಾಡಿ ಮತ್ತೆ ನೀರಲ್ಲಿ ನಾವು ಬೇಯಿಸ್ತೇವೆ ಅದನ್ನ. ಸೊ ಆಯಿಲ್ ಆಗ ನೀರಲ್ಲಿ ಬೇಯಿಸುವ ಕಾರಣ ಜಾಸ್ತಿ ಆಯಿಲ್ ಹಾಕ್ಬೇಕು ಅಂತ ಇಲ್ಲ, ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ರೆ ಕಮ್ಮಿ ಹಾಕೊಂಡ್ರೆ ಸಾಕು. ಈಗ ಆನಿಯನ್ಸ್ ಹಾಕೋಣ. ಕಟ್ ಮಾಡಿ ಇಟ್ಕೊಂಡಿರೋದೆಲ್ಲ ಆನಿಯನ್ಸ್ ಹಾಕ್ತೇನೆ. ನಾನೊಂದು ಆನಿಯನ್ ತಗೊಂಡಿದ್ದೇನೆ ದೊಡ್ಡದು. ಸ್ವಲ್ಪ ಸಿಮ್ಮಲ್ಲಿ ಇಡೋಣ. ಸೊ ನಾನು ಅನ್ಕೊಂಡೆ ನೀವು ಒಗ್ಗರಣೆ ಹಾಕ್ತಾ ಇದ್ದೀರಿ ಮತ್ತೆ ಈಗ ಡೈರೆಕ್ಟ್ ಗ್ರೇವಿ ತಯಾರು. ಸ್ವಲ್ಪ ಇಲ್ಲ ಇದಕ್ಕೆ ಗ್ರೇವಿ ಸಪ್ರೇಟ್ ಆಗಿ ಮಾಡಬೇಕು. ಆಮೇಲೆ 2 ಗ್ರೀನ್ ಚಿಲ್ಲಿ ಹಾಕೋಣ. ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ. ನಾರ್ಮಲಿ ಕೆಲವರು ಶುಂಠಿ ಬೆಳ್ಳುಳ್ಳಿ ರೆಡಿಮೇಡ್ ತಗೊಂಡು ಬರ್ತಾರೆ, ಆದಷ್ಟು ನಾವು ಮನೆಯಲ್ಲಿ ಕ್ರಶ್ ಮಾಡಿ ಯೂಸ್ ಮಾಡಿದ್ರೆ ಒಳ್ಳೇದು. ಆದ್ರೆ ನೀವು ಅರುಣಾ ಮಸಾಲದವರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಯಾವಾಗ ನೀವು ಡಬ್ಬ ಓಪನ್ ಮಾಡಿದ್ರು ಕೂಡ ನಿಮ್ಗೆ ಆ ಫ್ರೆಶ್ ಅರೋಮಾ ಗ್ಯಾರಂಟಿ ಬರುತ್ತೆ. ಈಗ ಇದ್ರ ಜೊತೆಗೆ ನಾವು ಜಾಸ್ತಿ ಏನ್ ಫ್ರೈ ಮಾಡ್ಬೇಕಾಗಿಲ್ಲ, ಯಾಕೆಂದ್ರೆ ಇದಕ್ಕೆ ಸ್ವಲ್ಪ ನಾವು ನೀರ್ ಹಾಕ್ತಿವಲ್ಲ, ಹಾಗೆ ಹೇಳಿದ್ದು. ಜಾಸ್ತಿ ಫ್ರೈ ಮಾಡ್ಬೇಕು ಅಂತ ಇಲ್ಲ. ಗೋಡಂಬಿ ನಾನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದ್ದೇನೆ, ಅದನ್ನ ನಾವು ಹಾಕುವ. ಅದನ್ನು ಫ್ರೈ ಮಾಡ್ಕೊಳ್ಳುವಾಗಲೇ ಹಾಕುದಾ? ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಒಂದು ಸ್ವಲ್ಪ ನೀರು ಕೊಡಿ. ಇದು ಗ್ರೈಂಡ್ ಮಾಡೋದಕ್ಕಿದೆ ಅಂತ ಹೇಳಿದ್ರಲ್ಲ? ಹೌದು, ಅದಕ್ಕೆ ನೀರು ಹಾಕ್ಬೇಕಾ? ಈಗ ನಾನು ಸರಿಯಾಗಿ ಫ್ರೈ ಮಾಡಿಲ್ಲ ಆಯಿಲ್ ಅಲ್ಲಿ, ಸೊ ಇದು ನಾನು ಹಾಫ್ ಮಾತ್ರ ಮಾಡಿದ್ದೇನೆ. ಆಮೇಲೆ ನೀರಲ್ಲಿ ನಾವು ಸ್ವಲ್ಪ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ ನಂತರ ಅದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಹಾಕ್ಲಾ? ಸ್ವಲ್ಪ ಸಾಕು. ಲಿಡ್ ಮುಚ್ಚೋಣ.
ಓಕೆ, ಇದರಲ್ಲೇ ಬೇಯಬೇಕಲ್ಲ? ಈಗ ಇದು ಬೇಯ್ತಾ ಇರುವಾಗ ನಾವು ಪನ್ನೀರ್ ನಮ್ದೀಗ ಮ್ಯಾರಿನೇಷನ್ ಆಗಿದೆ, ಅದನ್ನ ನಾವೀಗ ಶಾಲೋ ಫ್ರೈ. ಹಾಗಾದ್ರೆ ಇದನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಓಕೆ, ಶಾಲೋ ಫ್ರೈ ಅಂದರೆ ಇನ್ನೊಂದು ಸಾಸ್ ಪ್ಯಾನ್ ಆಗ್ಬೋದಾ? ಹಾಂ, ಆಗ್ಬೋದು. ಆಯಿಲ್ ಹಾಕ್ಬೇಕಾ? ಸ್ವಲ್ಪ ಆಯಿಲ್ ಹಾಕಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನೋಡಿ ಹಾಕಬೇಕಾ? ಒಂದು ನಿಮಿಷ, ಸಾಕು. ತುಂಬ ಎಣ್ಣೆ ಬೇಕಾಗಿಲ್ಲ, ಬೇಡ ಸ್ವಲ್ಪ, ಯಾಕಂದರೆ ಶಾಲೋ ಫ್ರೈ ಅಲ್ಲ. ಸೊ ಪನ್ನೀರ್ ತೆಗಿಯೋದಾ? ತೆಗಿಯೋಣ. ಇದು ಈಗ ಚೆನ್ನಾಗಿ ಮ್ಯಾರಿನೇಷನ್ ಆಗಿದೆ. ಇದು ಬಹುಶಃ ಈ ತರ ಫ್ರೈ ಮಾಡಿ ಹಾಗೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿ ಅನ್ಸ್ಬೋದು. ಆದರೆ ಸ್ವಲ್ಪ ನಿಮಗೆ ಸ್ಪೈಸಸ್ ಎಲ್ಲ ಕಡಿಮೆ ಇದೆಯಲ್ಲ ಇದರಲ್ಲಿ, ಹಾಗಾಗಿ ಬೇಕು ಅಂತ ಅನ್ಸೋ ಹಾಗೆ ಮಾಡಬೇಕಾಗ್ತದೆ. ಆಗ ಸ್ವಲ್ಪ ಸ್ಪೈಸ್ ಜಾಸ್ತಿ ಅಂದ್ರೆ ಪೆಪ್ಪರ್ ಪೌಡರ್ ಜಾಸ್ತಿ ಹಾಕೊಂಡ್ರೂ ಆಗುತ್ತೆ. ಹೌದು, ಕರೆಕ್ಟ್. ಸೊ ಬಹುಶಃ ಇದಕ್ಕೇನೆ ಈ ಒಂದು ಮ್ಯಾರಿನೇಷನ್ಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿದ್ರೆ ಚೆನ್ನಾಗಾಗುತ್ತೆ, ಟೇಸ್ಟಿ ಆಗಿರ್ಬೋದು. ಸೊ ನಿಮ್ಮ ಇನೋವೇಷನ್ ಅಲ್ಲಿ ನನ್ನೊಂದು ಪುಟ್ಟ ಇನೋವೇಷನ್ ಅಲ್ಲೇ ಅಲ್ವಾ? ಇದು ಸಾಕ ಬೆಂದಿದ್ದು? ನೋಡೋಣ. ಹಾಂ, ಸಾಕು. ಆಫ್ ಮಾಡಿ. ಅದು ಸ್ವಲ್ಪ ಆರ್ಲಿಕ್ಕೆ ಬಿಡಿ, ಇದಾಗೋಷ್ಟೊತ್ತಿಗೆ ಅಲ್ಲಿ ಇದು ಫ್ರೈ ಆಗುವಾಗ ಈ ಕಡೆ ಇದು ತಣ್ಣಗಾಗಿರುತ್ತೆ. ಸೊ ಒಳ್ಳೆ ಗೋಲ್ಡನ್ ಬ್ರೌನ್ ಬಂದಿದೆ. ಹೌದು, ಈಗ ಇದಾಗಿದೆ. ಇದನ್ನು ನಾವು ತೆಗಿಯೋಣ. ಜಾಸ್ತಿ ಏನು ಫ್ರೈ ಆಗೋದು ಬೇಡ, ಯಾಕೆ ಹೇಳಿದ್ರೆ ನಾವು ಗ್ರೇವಿ ಒಳಗಡೆ ಹಾಕ್ತೀವಲ್ಲ, ಹಾಗಾಗಿ ಸಾಕಿಷ್ಟು. ಓಕೆ, ಈಗ ಆಫ್ ಮಾಡ್ತೇನೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ನಾವೀಗ ಗ್ರೇವಿ ರೆಡಿಯಾಗಿದೆ. ಇದು ಆರಿದೆ. ಗ್ರೈಂಡ್ ಮಾಡ್ಕೊಳ್ಳೋದಾ? ಹಾಂ, ತಗೊಳ್ಳಿ, ಇಟ್ಕೊಳ್ತೀನಿ, ಹಾಕಿ. ಸೊ ಈ ನೀರನ್ನು ಹಾಕೋದಾ? ಸೊ ಅದಕ್ಕೇನು ಬೇರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೋದಕ್ಕಿದೆಯಾ? ಇಲ್ಲ, ಏನಿಲ್ಲ, ಅಷ್ಟೇ ಮಾಡಿ. ಸೊ ಫೈನ್ ಪೇಸ್ಟ್. ಹೌದು. ಆಗಿರ್ಬೋದು ನೋಡಿ, ಆಗಿದೆ. ಒಳ್ಳೆ ಫೈನ್ ಪೇಸ್ಟ್ ಬಂದಿದೆ, ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಹೌದು, ಯಾಕಂದ್ರೆ ಅದಕ್ಕೆ ಕ್ಯಾಶು ಬಿದ್ದಿರುತ್ತಲ್ವಾ, ಆಗ ಅದು ಸ್ಮೂತ್ ಟೆಕ್ಸ್ಚರ್ ಕೊಡುತ್ತೆ ಗ್ರೇವಿಗೆ. ಈಗ ನಾವು ಬಾಣಲೆ ಗ್ರೇವಿ ಮಾಡೋಣ. ಓಕೆ, ಸೊ ಇದೇ ಕಡಾಯಿ ಸಾಕು? ಸಾಕು. ನಾವು ಫಸ್ಟ್ ಸ್ವಲ್ಪ ಬಟರನ್ನು ಹಾಕುವ. ಸೊ ಇನೋವೇಟಿವ್ ಅಂತ ಅನ್ಕೊಳ್ಳುವಾಗ ಎಲ್ಲ ಫುಲ್ ಎಲ್ಲ ಎಷ್ಟೆಲ್ಲ ಬ್ರಾಡ್ ಆಗಿ ಥಿಂಕ್ ಮಾಡಿದ್ದೀರಾ. ಈಗ ಈ ಸ್ವಲ್ಪ ಹೀಟ್ ಆಗಿದೆ, ನಾವು ಈ ಗ್ರೇವಿನ ಮಾಡಿದ ಪೇಸ್ಟನ್ನು ಅದಕ್ಕೆ ಹಾಕೋಣ. ಓಕೆ, ಸೊ ಇನ್ನೊಂದು ಏನು ಅಂತ ಹೇಳಿದರೆ, ಈ ಹೆಚ್ಚಾಗಿ ಲೇಡೀಸ್ ಅದು ಏನೇ ಇನೋವೇಷನ್ಸ್ ಅಂತ ಇದ್ರೂ ಕೂಡ ಅವ್ರಿಗೆ ಗೊತ್ತಿರುತ್ತೆ ಯಾವಾಗಲೂ, ಅಂದರೆ ಅಡುಗೆ ಮಾಡಿ ಮಾಡಿ ಪಳಗಿದ ನಂತರ ಇದೆಲ್ಲ ಹಾಕಿದರೆ ಇದು ಕರೆಕ್ಟಾಗಿ ಬರುತ್ತೆ ಟೇಸ್ಟ್, ಈ ರೀತಿಯಾಗಿ ಬರ್ಬೋದು ಟೇಸ್ಟ್ ಅಂತ ಮೈಂಡಲ್ಲೇ ಥಿಂಕ್ ಮಾಡ್ಕೊಳ್ತಾರೆ. ಅದು ಹೌದು. ಆದ್ರೂ ಕೆಲವೊಮ್ಮೆ ನಾವು ತಪ್ತೀವಿ ನಾವು, ಯಾಕಂದ್ರೆ ಆಗುತ್ತೆ, ಯಾವಾಗಲೂ ಪರ್ಫೆಕ್ಷನ್ ಅಂತ ಇರೋದಿಲ್ಲ. ಹೌದು, ಕಲಿತಾನೆ ಇರೋದು. ಕುಕಿಂಗ್ ಅಂದ್ರೆ ಹಾಗೇನೆ ಅಲ್ವಾ? ಅದೇ ನಾನು ಯಾವಾಗಲೂ ಹೇಳ್ತೀನಿ, ಅಡುಗೆ ಮನೆ ಒಂದು ಇದು ಪಾಠಶಾಲೆ, ಅದು ಪಾಕಶಾಲೆಗಿಂತ ಪಾಠಶಾಲೆ. ಒಂದು ಸ್ವಲ್ಪ ಇದಕ್ಕೆ ನೀರು ಹಾಕಿ, ಇಲ್ಲಾಂದ್ರೆ ಬೇಡ, ನೀರು ಹಾಕೋದು ಬೇಡ. ನಾವು ಹೇಗಿದ್ರು ಮಿಲ್ಕ್ ಆ್ಯಡ್ ಮಾಡ್ತೇವಲ್ಲ, ಬೇಕಿದ್ದಲ್ಲಿ ಹಾಕೊಂಡ್ರೆ ಆಯ್ತು.
ಇದ್ರ ಜೊತೆಗೆ ನಾವಾಗ ಮ್ಯಾರಿನೇಷನ್ ಮಾಡ್ಲಿಕ್ಕೆ ಇಟ್ಟಿದ್ವಲ್ಲ ಅದ್ರಲ್ಲಿ ಏನ್ ಗ್ರೇವಿ ಉಳ್ದಿರುತ್ತೆ ನೋಡಿ ಆ ಪೇಸ್ಟ್ ಅದನ್ನು ಹಾಕ್ಬೇಕು ಇದಕ್ಕೆ. ಓಕೆ, ಯಾವುದು ವೇಸ್ಟ್ ಇಲ್ಲ. ಹಾ, ವೇಸ್ಟ್ ಇಲ್ಲ, ಯಾಕಂದ್ರೆ ಇದರಲ್ಲಿ ಮಲಾಯಿ ಇದೆ ಆಗ ನಾವು ಹಾಕಿದ್ವಲ್ಲ. ಸೊ ಪೆಪ್ಪರ್ ಇದ್ದು ಇದಿದೆ. ಓಕೆ, ವೆರಿ ರಿಚ್ ಗ್ರೇವಿ ಆ್ಯಕ್ಚುಲಿ. ಹೌದು. ಈಗ ಸ್ವಲ್ಪ ಇದಕ್ಕೆ ಗರಂ ಮಸಾಲೆ ಪೌಡರ್ ಹಾಕುವ. ಓಕೆ, ಸೊ ಅರುಣಾ ಗರಂ ಮಸಾಲಾ ಪುಡಿ ಸ್ವಲ್ಪ ಸಾಕಾ? ಸ್ವಲ್ಪ ಸಾಕು. ಓಕೆ, ಬರೀ ತೇಜ್ಪತ್ತ ಮಾತ್ರ ಹಾಕಿದ್ರಿ, ಸಾಕಲ್ಲ? ಸಾಕು ಸಾಕು. ಒಂದು ಸ್ವಲ್ಪ ಇದಕ್ಕೆ ನೀರು ಹಾಕಿ ಸಾಕು. ಆಮೇಲೆ ಸ್ವಲ್ಪ ಶುಗರ್ ಹಾಕುವ. ಈಗ ಸಾಲ್ಟ್ ಹಾಕುವ. ಓಕೆ, ಈಗ ಇದಕ್ಕೆ ಫ್ರೈ ಆಗ್ತಾ ಇದೆ. ನಾವು ಗ್ರೇವಿಗೆ ಇದಕ್ಕೆ ಸ್ವಲ್ಪ ಹಾಲು ಆ್ಯಡ್ ಮಾಡಬೇಕು. ಇಟ್ಸ್ ವೆರಿ ರಿಚ್ ಗ್ರೇವಿ, ತುಂಬ ಥಿಕ್ಕಾಗೂ ಕೂಡ ಇರುತ್ತೆ. ಹೌದು, ಕ್ಯಾಶು ಇದೆ, ಆಮೇಲೆ ಮಲಾಯಿ ಇದೆ, ಹಾಗೆ ಕರ್ಡ್ ಇದೆ, ಎಲ್ಲವೂ ಕೂಡ. ಮಿಲ್ಕ್ ಇದೆ, ಆಮೇಲೆ ಪನೀರ್. ಆಬ್ವಿಯಸ್ಲಿ ಫುಲ್ ಆಫ್ ಕ್ಯಾಲರೀಸ್. ಹೌದು. ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಇದಕ್ಕೆ. ಈಗ ನಾವು ಫ್ರೈ ಮಾಡಿಟ್ಟಿರೋ ಪನ್ನೀರನ್ನು ಇದಕ್ಕೆ ಆ್ಯಡ್ ಮಾಡೋಣ. ಈಗ ನಾವು ಇದರಲ್ಲಿ ನಮಗೆ ಸ್ವಲ್ಪ ಗ್ರೇವಿ ಗಟ್ಟಿ ಇದೆ ಅಂತ ಅನಿಸಿದ್ರೆ ಹಾಲು ಮಿಕ್ಸ್ ಮಾಡ್ಬೋದು. ಓಕೆ, ಇಂಥದ್ದೆಲ್ಲ ರೆಸಿಪಿ ಯಾಕೆ ಗೊತ್ತಾ ಟ್ರೈ ಮಾಡೋದು? ಮನೇಲಿ ಮಕ್ಕಳು ಇಂಥದ್ದೇ ಕೇಳೋದಲ್ವ, ಅವರಿಗೆ ಹೆಲ್ತ್ ಡಿಶ್ ಮಾಡ್ತೇನೆ ಅಂತ ಹೇಳೋರಿಗೆ ಬೇಡ ಅದೆಲ್ಲ. ನೀವು ಹೆಲ್ದಿ ಅಂದ ತಕ್ಷಣ ಅದರಲ್ಲಿ ಏನೂ ಇಲ್ಲ, ಹೌದು, ಬರೀ ಸೊಪ್ಪು ತರಕಾರಿ ಸ್ವಲ್ಪ ಕಹಿ ಇರುವಂಥದ್ದು ಇಂಥದ್ದೇ ಎಲ್ಲ ಅಂದ್ಕೊಳ್ತಾರೆ. ಮತ್ತೆ ವೆಜಿಟೇಬಲ್ಸ್ ಅಂತೂ ಈಗ ತಿನ್ನೋದೇ ಇಲ್ಲ. ಯಾವಾಗ ಏನೇ ನಮಗೆ ನಾವಾದರೆ ಮುಂಚೆ ಎಲ್ಲ ವೆಜಿಟೇಬಲ್ಸ್ ತಿಂತಿದ್ವಿ, ಬಟ್ ಈಗ ಯಾರು ತಿನ್ನಲ್ಲ ವೆಜಿಟೇಬಲ್ಸ್. ಏನಿದ್ರು ಮಶ್ರೂಮ್, ಪನ್ನೀರ್ ಇಂಥದ್ದೇ ಐಟಮ್ಸ್ ಬೇಕು. ಅದಕ್ಕೆ ನಾವು ನಮ್ಮ ರುಚಿಯಲ್ಲಿ ಎಲ್ರಿಗೂ ಕೂಡ ಚೀಟ್ ಮಾಡಿ ಅವರ ಮಕ್ಕಳಿಗೆ ಎಲ್ಲ ಹೆಲ್ದಿ ಫುಡ್ ತಿನ್ನಿಸಿ ಅಂತ ಬೇರೆ ಬೇರೆ ರೆಸಿಪಿ ಹೇಳ್ಕೊಡೋದು. ಸೊ ಎಲ್ಲವೂ ಕೂಡ ಹೆಲ್ದಿ ಆಗಿರಬೇಕು. ಅದಕ್ಕೋಸ್ಕರ ಹೆಲ್ದಿ ರೆಸಿಪಿಯನ್ನು ಹೇಗೆ ಮಕ್ಕಳಿಗೆ ತಿನ್ನಿಸ್ಬೋದು, ಮಕ್ಕಳೇ ಅಂತಲ್ಲ ದೊಡ್ಡವರೇ ಈಗ ಹೆಲ್ದಿ ಅಂತ ತಕ್ಷಣ ಓ ಇದು ಡಯಟ್ ಫುಡ್ ಅಂದ್ಕೊಳ್ತಾರೆ. ಸೊ ಹಾಗಾಗಿ ಅದನ್ನು ಒಳ್ಳೆ ರೀತಿಯಲ್ಲಿ ಅಂದರೆ ನಾವು ತಿನ್ನುವಾಗ ಅದು ಟೇಸ್ಟಿ ಕೂಡ ಆಗಿರಬೇಕು, ಹೆಲ್ತ್ಗೂ ಬೆನಿಫಿಷಿಯಲ್ ಆಗಿರಬೇಕು ಅಂಥ ರೆಸಿಪೀಸನ್ನೇ ನಾವು ನಮ್ಮ ರುಚಿಯಲ್ಲಿ ಹೇಳ್ಕೊಡೋದು. ಇದೀಗ ನಾವು ಆಗಿದೆ ರೆಡಿ. ಸ್ವಲ್ಪ ನಾವು ಫೈನಲ್ ಬೇಕಿದ್ರೆ ಕಸೂರಿ ಮೇಥಿ ಹಾಕೋಣ. ಓಕೆ, ಕಸೂರಿ ಮೇಥಿ ಆಗ ನಾನು ಮ್ಯಾರಿನೇಷನ್ಗೆ ಹಾಕಿದೆ ಹೌದು, ಆದ್ರೆ ಇದು ಫೈನಲ್ ಹಾಕಿದ್ರೆ ಇದೊಂಥರ ಟೇಸ್ಟ್ ಇರುತ್ತೆ. ಒಂದು ಮೇಥಿ ಫ್ಲೇವರ್ ಸಿಗುವಾಗ ಹೌದು ಖುಷಿ ಅನ್ಸುತ್ತೆ. ಇದೀಗ ಸರ್ವ್ ಮಾಡೋಣ. ಆಯ್ತು, ರೆಡಿ ಆಗಿದೆ. ಸೊ ವೆರಿ ರಿಚ್ ಗ್ರೇವಿ, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಕ್ಚುಲಿ ಲೈಟ್ ಕ್ರೀಮಿಶ್ ಆ್ಯಂಡ್ ಗ್ರೀನ್ ಕಲರಲ್ಲಿ ಬಂದಿದೆ, ತುಂಬ ಚೆನ್ನಾಗಿದೆ, ವೆರಿ ನೈಸ್. ಸೊ ಈಗ ಇದನ್ನು ಸರ್ವ್ ಮಾಡೋಣ.
ಬಿಸಿ ಬಿಸಿಯಾದ ಕಾಲಿ ಮಿರ್ಚ್ ಮಲಾಯಿ ಪನ್ನೀರ್ ರೆಡಿ, ಚಪಾತಿ. ಥ್ಯಾಂಕ್ ಯು ಸೋ ಮಚ್. ಅದು ಕೂಡ ನರನ್ಸವರ ಚಪಾತಿಯನ್ನು ಮಾಡಿದ್ದೀರಿ. ಸೊ ಇದು ಕೂಡ ತುಂಬ ಸಾಫ್ಟ್, ಎಷ್ಟು ತೆಳುವಾಗಿ ಅದು ಕೂಡ ಬಂದಿದೆ. ಗ್ರೇವಿ ಅಂತೂ ಒಳ್ಳೆ ಆರೋಮ್ಯಾಟಿಕ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೆಲ್ಕಮ್. ಸೊ ಬಿಸಿ ಬಿಸಿಯಾದಂತಹ ಕಾಲಿ ಮಿರ್ಚ್ ಮಲಾಯಿ ಪನ್ನೀರ್, ಆಹಾ ಒಳ್ಳೆ ಆರೋಮ್ಯಾಟಿಕ್ ಇನೋವೇಟಿವ್ ರೆಸಿಪಿ ಅಂತ ಹೇಳಿದ್ರು. ಮಾಡ್ತಾ ಇರುವಾಗ ಫಸ್ಟ್ ನನ್ನ ಮೇಲೆ ಟ್ರಯಲ್ ಅಲ್ಲ, ಯಾವಾಗಲೂ ಮಾಡಿ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಆಬ್ವಿಯಸ್ಲಿ ಅಡುಗೆ ಬರುವಂಥವ್ರಿಗೆ ಇದನ್ನೆಲ್ಲ ಯಾವುದೆಲ್ಲ ಹಾಕ್ಬೋದು ಅಂತ ಥಿಂಕ್ ಮಾಡ್ತಾ 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 ಹೋಗ್ತಾ ಇರುವಾಗ ಒಳ್ಳೆ ರೆಸಿಪಿ ಹೊರಹೊಮ್ಮುತ್ತೆ. ಸೊ ಇದಂತೂ ತುಂಬ ಟೇಸ್ಟಿ ಆಗಿರ್ಬೋದು. ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಕಾಲಿ ಮಿರ್ಚಿ ಮಲಾಯಿ ಪನ್ನೀರ್ ತಯಾರಿಸುವ ವಿಧಾನ. ಮೊದಲು 2 ಚಮಚದಷ್ಟು ಗಟ್ಟಿ ಮೊಸರಿಗೆ 1 ಚಮಚದಷ್ಟು ಫ್ರೆಶ್ ಕ್ರೀಮ್, ಅರುಣಾ ಕರಿಮೆಣಸಿನ ಪುಡಿ, ಕಸೂರಿ ಮೇಥಿ, ಏಲಕ್ಕಿ ಪುಡಿ, 2 ಚಮಚದಷ್ಟು ಕಾರ್ನ್ಫ್ಲೋರ್, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಪನ್ನೀರ್ ತುಂಡುಗಳನ್ನು ಹಾಕಿ ಬೆರೆಸಿಕೊಂಡು ಮ್ಯಾರಿನೇಟ್ ಮಾಡಿಕೊಳ್ಳಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಪತ್ತ, ಹೆಚ್ಚಿದ ಈರುಳ್ಳಿ, 2 ಹಸಿಮೆಣಸು, ಶುಂಠಿ ಹಾಗೂ ಬೆಳ್ಳುಳ್ಳಿ, ನೀರಿನಲ್ಲಿ ನೆನೆಸಿಟ್ಟ ಗೋಡಂಬಿ, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ಆನಂತರ ಸ್ವಲ್ಪ ನೀರು ಹಾಕಿ ಬೇಯಿಸಿ. ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ಬಳಿಕ ಮ್ಯಾರಿನೇಟ್ ಮಾಡಿದ ಪನ್ನೀರನ್ನು ಶಾಲೋ ಫ್ರೈ ಮಾಡಿಟ್ಟುಕೊಳ್ಳಿ. ಬಳಿಕ ಸ್ವಲ್ಪ ಬೆಣ್ಣೆಯನ್ನು ಬಿಸಿ ಮಾಡಿಕೊಂಡು ರುಬ್ಬಿದ ಮಸಾಲೆಯನ್ನು ಹಾಕಿ ಹುರಿಯಿರಿ. ಸ್ವಲ್ಪ ಹುರಿದ ನಂತರ ಹಾಲು, ಮ್ಯಾರಿನೇಟ್ ಮಾಡಿದ ಮಸಾಲೆ, ಅರುಣಾ ಗರಂ ಮಸಾಲ ಪುಡಿ, ಸ್ವಲ್ಪ ನೀರು, ಚಿಟಕಿ ಸಕ್ಕರೆ, ರುಚಿಗೆ ಅನುಸಾರವಾಗಿ ಉಪ್ಪು, ಬೇಕಾಗುವಷ್ಟು ಹಾಲು ಹಾಕಿ ಹುರಿಯುತ್ತಾ ಬೇಯಿಸಿ. ಕುದಿ ಬಂದ ನಂತರ ಕೊತ್ತಂಬರಿ ಸೊಪ್ಪು, ಹುರಿದಿಟ್ಟ ಪನ್ನೀರ್ ಹಾಕಿ ಬೆರೆಸುತ್ತಾ ಬೇಯಿಸಿ. ಕೊನೆಯಲ್ಲಿ ಕಸೂರಿ ಮೇಥಿಯನ್ನು ಉದುರಿಸಿ ಸರ್ವ್ ಮಾಡಿ. ಕಾಲಿ ಮಿರ್ಚಿ ಮಲಾಯಿ ಪನ್ನೀರ್. ಸೊ ಒಂದಂತೂ ಪನ್ನೀರ್ ಗ್ರೇವಿ, ಚಪಾತಿ ಕೂಡ ರೆಡಿಯಾಗಿದೆ. ಸೊ ಅದ್ರ ಜೊತೆಗೇನೋ ಸ್ಮೂದಿ ಅಂತ ಹೇಳಿದ್ದಾರೆ. ವಾವ್, ಇವತ್ತಿನ ನನ್ನ ಲಂಚ್ ಅಂತೂ ಸೂಪರ್ ಆಗಿರುತ್ತೆ. ಸೊ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್, ಡೈಲಿ ಬ್ರೆಡ್ ಅಂಡ್ ಡೈಲಿ ಫುಡ್, ಲಲಿತಾ ಜ್ಯುವೆಲ್ರಿ, ಹಾಗೆಯೇ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸೊ ಒಂದು ಗ್ರೇವಿಯಾಗಿ ಅಲ್ಲೇ ರೆಸ್ಟ್ ಆಗ್ತಾಯಿದೆ. ಅದು ತಣ್ಣಗಾಗೋ ಮುಂಚೆ ನೆಕ್ಸ್ಟ್ ರೆಸಿಪಿಯನ್ನು ಯಾವುದು ಅಂತ ನೋಡಬೇಕು, ಮಾಡಿ ಮುಗಿಸಿ ಬೇಗ ಬೇಗ. ಎಸ್. ಸೊ ಮೇಡಮ್, ಈಗ ಯಾವ ರೆಸಿಪಿ ಮಾಡ್ತಾ ಇದ್ದೀರಿ? ಈಗ ನಾನು ಚೋಕೋ ಓಟ್ಸ್ ಮತ್ತು ಪೀನಟ್ ಬಟರ್ ಮಿಕ್ಸ್ ಮಾಡಿ ಬನಾನಾ ಹಾಕಿ ಒಂದು ಒಳ್ಳೆ ಸ್ಮೂದಿ ಮಾಡುವ ಅಂತ ಹೇಳಿ. ಸ್ಮೂದಿ ಆ್ಯಂಡ್ ವೆರಿ ಹೆಲ್ದಿ ಸ್ಮೂದಿ. ಹೌದು, ಯಾಕಂದ್ರೆ ಇದರಲ್ಲಿ ನಾನು ಶುಗರ್ ಆ್ಯಡ್ ಮಾಡಲ್ಲ. ನೋಡಿದಾಗ ಎಲ್ರಿಗೂ ಅದು ಚಾಕ್ಲೇಟ್ ಹೇಳಿದ ತಕ್ಷಣ ತುಂಬಾ ಡಯಟ್ ಕಾನ್ಶಿಯಸ್ ಇರುವವರು ಬೇಡ ಅಂತ ಹೇಳಿ. ಹೌದು, ಫಸ್ಟ್ ಆದ್ರೆ ಹೆಲ್ದಿ ಇದೆ ಓಟ್ಸ್ ಅಂತ ಹೇಳಿದ್ರಿ. ಹೌದು, ಈ ಕಡೆ ನೋಡುವಾಗ ಚಾಕ್ಲೇಟ್ ಇದೆ. ಸೊ ಅವಾಗ ತುಂಬಾ ಸ್ವಲ್ಪ ಜಾಸ್ತಿ ಅನ್ಸುತ್ತೆ. ಹೌದು, ಹಾಗಾಗಿ ನಾವೆಂತ ಮಾಡೋದು, ರುಚಿನೂ ಬೇಕು ಅದನ್ನು ಬೇಕಲ್ವಾ, ಹಾಗಾಗಿ ಶುಗರ್ ಅನ್ನು ಸ್ಕಿಪ್ ಮಾಡುವ. ಇದ್ರಲ್ಲಿ ಸ್ವಲ್ಪ ಟೇಸ್ಟ್ ಇರುತ್ತೆ. ಆಮೇಲೆ ನಾವು ಹನಿ ಹಾಕ್ತೀವಲ್ಲ, ಹನಿ ಹಾಕೊಳ್ಳುವಾಗ ಪರವಾಗಿಲ್ಲ. ಸರಿ, ಹೇಗೆ ಸ್ಟಾರ್ಟ್ ಮಾಡೋಣ? ಫಸ್ಟ್ ನಾವು ಮಿಕ್ಸಿ ಜಾರೆ ತಗೊಳ್ಳೋಣ. ಸೊ ಫಸ್ಟ್ಗೆ ಬ್ಲೆಂಡಿಂಗ್ಗೆ. ಹೌದು, ಇದು ಮಾತ್ರ ಟೈಮ್ ಜಾಸ್ತಿ ತಗೊಳ್ಳೋಲ್ಲ. ನಾನು ಒಂದು ಸ್ವಲ್ಪ ಈ ಬಾದಾಮನ್ನ ನೀರಲ್ಲಿ ನೆನೆಸಿಟ್ಟು ಒಂದು 2-3 ಅವರ್ಸ್ ನೆನೆಸಿಟ್ರೆ ಸಾಕು. ಬಿಸಿ ನೀರಲ್ಲಿ ನೆನೆಸಿಟ್ಟಿರ್ಬೇಕು. ಸಿಪ್ಪೆ ತೆಗೆದಿಟ್ಟಿದೆ. ನೆಕ್ಸ್ಟ್ ಇದಕ್ಕೆ ಬಾಳೆಹಣ್ಣು ಸಣ್ಣಗೆ ಕಟ್ ಮಾಡಿದ್ದನ್ನ ನಾನೊಂದು 2 ಬಾಳೆಹಣ್ಣು ತಗೊಂಡಿದ್ದೇನೆ. ಯಾಕಂದ್ರೆ ಮೇನ್ ಇಂಗ್ರೀಡಿಯೆಂಟ್ ಇದೆ, ಅದ ಕಾರಣ ಇದು ಸ್ವಲ್ಪ ಜಾಸ್ತಿ ತಗೊಳ್ಬೇಕು.
ಸೊ ಈ ಫ್ರೂಟನ್ನು ನೀವು ಚೇಂಜ್ ಮಾಡ್ಬೋದು, ಆ್ಯಪಲ್ ಅಥವಾ ಬನಾನಾ. ಆಮೇಲೆ ಇದಕ್ಕೆ ಸ್ವಲ್ಪ ಓಟ್ಸ್ ಅಂತ ಹೇಳಿದರೆ 2 ರೀತಿ, ಒಂದು ಪ್ಲೇನ್ ಓಟ್ಸ್ ಸಿಗುತ್ತೆ, ಮತ್ತು ಈ ಚಾಕ್ಲೇಟ್ ಓಟ್ಸ್ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಟೇಸ್ಟ್ ವೈಸ್ ಒಳ್ಳೇದಿರಲಿ ಅಂತ ಹೇಳಿ, ಹಾಗಾಗಿ ನಾನು ಚಾಕ್ಲೇಟ್ ಓಟ್ಸ್. ಸೊ ಹಾಗೆ ಕಾಂಬಿನೇಷನ್ಗೆ ಚಾಕ್ಲೇಟ್ ಅಂತ ನೀವು ಹೇಳಿದ್ದು. ಓಕೆ, ಆಮೇಲೆ ಸ್ವಲ್ಪ ಚಾಕ್ಲೇಟ್ ಪೀನಟ್ ಬಟರ್. ಸ್ವಲ್ಪ ಹಾಲು ಹಾಕಿ ಇದನ್ನ ಮಿಕ್ಸ್ ಮಾಡೋಣ. ಸೊ ಇಷ್ಟನ್ನ ಚೆನ್ನಾಗಿ ಬ್ಲೆಂಡ್ ಮಾಡಿ, ಮತ್ತು ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಇನ್ನು ಸ್ವಲ್ಪ ಹಾಲು ಹಾಕೋಣ. ಇದಕ್ಕೆ ಸ್ವಲ್ಪ ಹಾಲು ಹಾಕೋ, ಗಟ್ಟಿ ಇದೆ. ಮತ್ತೆ ಹನಿ ಹಾಕ್ಬೇಕೀಗ. ಸೊ ಒಂದು ಸಾರಿ ಬ್ಲೆಂಡ್ ಆದ ನಂತರ ಹನಿ ಹೌದು ಹಾಕ್ಬೋದು, ಮುಂಚೆನೇನು ಪ್ರಾಬ್ಲಮ್ ಇಲ್ಲ. ಶಾರ್ಟ್ಕಟ್ ಅಂತ ಹೇಳಿದ್ರೆ ಮಾಡಿ ಬಿಡ್ಬೋದು. ಇನ್ನೊಂದ್ಸಲ ಮಿಕ್ಸಿ ಮಾಡಿ. ಹಾಂ, ಕರೆಕ್ಟಾಗಿ ಬಂದಿದೆ. ಎಸ್, ಸೊ ಪರ್ಫೆಕ್ಟ್ಲಿ ಬ್ಲೆಂಡ್ ಆಗಿದೆ. ಹೌದು, ಓಕೆ. ಸೊ ಡೈರೆಕ್ಟ್ ಸರ್ವಿಂಗ್ ಏನು? ಹೌದು, ತಗೋ. ಸೊ ಬಹುಶಃ ಇದೊಂದು ಗ್ಲಾಸನ್ನು ಕುಡಿದ್ರೆ ಸೊ ಫುಲ್ ಮೀಲ್ ಅದರಲ್ಲೇ ಬಂತು ಅಂತ ಅನಿಸುತ್ತೆ. ಬಿಕಾಸ್ ಓಟ್ಸ್ ಇದೆ, ಸೊ ಬನಾನಾ ಇದೆ, ಬಾಳೆಹಣ್ಣು ಎಲ್ಲ ಸೇರಿದ್ರು ಕೂಡ ಇದು, ಅದರಲ್ಲೂ ಬಾದಾಮ್ ಬಟರ್ ಇದೆ, ಎಲ್ಲವೂ ಕೂಡ ಬಾದಾಮ್ ಇದೆ ಇದರಲ್ಲಿ. ಹಾಗಾಗಿ ಸೊ ನೀವು ಒಂದು ಫುಲ್ ಗ್ಲಾಸ್ ಕುಡಿದ್ರೆ ಸಾಕು, ಪೂರ್ತಿ ಫುಲ್ ಮೀಲ್ ಆಯಿತು. ಇದು ಸರ್ವ್ ಮಾಡುವಾಗ ಸ್ವಲ್ಪ ಈ ಚೊಕ್ಕೋ ಓಟ್ಸನ್ನು ಸ್ಪ್ರಿಂಕಲ್ ಮಾಡುವ. ಏನಿದ್ರು ತಿನ್ನೋದಕ್ಕಿಂತ ನೋಡೋದಕ್ಕೆ ಚೆನ್ನಾಗಿರ್ಬೇಕಲ್ವಾ? ಎಕ್ಸಾಕ್ಟ್ಲಿ. ಸೊ ಫಸ್ಟ್ ಕಣ್ಣಿಗೆ ಇದು ಮುದ ನೀಡಬೇಕು. ಹೌದು. ರುಚಿಕರವಾದ ಚಾಕ್ಲೇಟ್ ಓಟ್ಸ್ ಬನಾನಾ ಸ್ಮೂದಿ ನಿಮಗಾಗಿ. ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಫುಲ್ ಮೀಲ್ ಇವತ್ತು ಮಧ್ಯಾಹ್ನ ಇದಿಷ್ಟೇ ಕುಡಿದ್ರೆ ಸಾಕು ಅಲ್ವಾ? ಥ್ಯಾಂಕ್ ಯು ಮೇಡಮ್. ಸೊ ಹೆಲ್ದಿ ಇರುವಂಥದ್ದು ಟೇಸ್ಟಿ ಇರಬಾರ್ದು ಅಂತ ಏನೂ ಇಲ್ವಲ್ಲ. ಸೊ ಹೆಲ್ದಿ ಕೂಡ ಆಗಿದೆ, ಟೇಸ್ಟಿ ಕೂಡ ಆಗಿರುತ್ತೆ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಚೋಕೋ ಓಟ್ಸ್ ಬನಾನಾ ಸ್ಮೂದಿ ತಯಾರಿಸುವ ವಿಧಾನ. ಮೊದಲು 5 ರಿಂದ 6 ಬಿಸಿ ನೀರಿನಲ್ಲಿ ನೆನೆಸಿದ ಬಾದಾಮಿಗೆ 2 ಹೆಚ್ಚಿದ ಬಾಳೆಹಣ್ಣು, ಚಾಕ್ಲೇಟ್ ಓಟ್ಸ್ 5 ಚಮಚದಷ್ಟು, 2 ಚಮಚ ಚಾಕ್ಲೇಟ್ ಪೀನಟ್ ಬಟರ್, ಹಾಲು ಸೇರಿಸಿ ಬ್ಲೆಂಡ್ ಮಾಡಿಕೊಳ್ಳಿ. ನಂತರ ಇನ್ನುಳಿದ ಹಾಲು ಸೇರಿಸಿ 2 ಚಮಚದಷ್ಟು ಜೇನುತುಪ್ಪ ಹಾಕಿ ಬ್ಲೆಂಡ್ ಮಾಡಿಕೊಳ್ಳಿ. ಸರ್ವಿಂಗ್ ಗ್ಲಾಸ್ನಲ್ಲಿ ಹುಯ್ದು ಮೇಲಿನಿಂದ ಚೋಕೋ ಓಟ್ಸ್ ಅನ್ನು ಉದುರಿಸಿ ಸರ್ವ್ ಮಾಡಿ. ಚೋಕೋ ಓಟ್ಸ್ ಬನಾನಾ ಸ್ಮೂದಿ.
ಎಸ್ ಮೇಡಮ್. ಸೊ ಬಿಸಿ ಬಿಸಿಯಾದಂಥ ಪನೀರ್ ಗ್ರೇವಿ, ಕಾಲಿ ಮಿರ್ಚ್ ಮಲಾಯಿ ಪನೀರ್. ಎಸ್. ಸೊ ಐ ಗೆಸ್ ಇದು ತಿಂದು ಮತ್ತೆ ಸ್ಮೂದಿ ಕುಡಿಯೋದು ಬೆಟ್ರ್. ತಗೊಳ್ಳಿ, ಟೇಸ್ಟ್ ನೋಡಿ. ಸೊ ನಮ್ಮ ನಾರನ್ಸ್ ಅವರ ಚಪಾತಿ ಕೂಡ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಸೂಪರ್ ಥಿನ್, ವೆರಿ ಥಿನ್. ಸೊ ನಾನಂತೂ ಇದರಲ್ಲೇ ಟೇಸ್ಟ್ ನೋಡೋದಕ್ಕೆ ಇಷ್ಟಪಡ್ತೀನಿ. ವೆರಿ ಥಿಕ್ ಗ್ರೇವಿ. ಸೂಪರ್ಬ್ ಆಗಿ ಬಂದಿದೆ. ಎಸ್, ಆಸಮ್. ಬೇಕಿದ್ರೆ ತುಂಬ ತಿಕ್ ಇಷ್ಟಪಡೋದವರು ಸ್ವಲ್ಪ ತೆಳು ಮಾಡ್ಕೊಳ್ಬೋದು. ಆಗ ಬಹುಶಃ ಇದು ರೈಸ್ಗೂ ಕೂಡ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರುವಾಗ ನೀವು ಹೇಳಿದ್ರಿ ಪೆಪ್ಪರ್ ಹಾಕುವಾಗ ಅಷ್ಟು ಸ್ಪೈಸಿ ಇರೋದಿಲ್ಲ ಅಂತ. ಇದು ಒಳ್ಳೆ ಸ್ಪೈಸಿ ಆಗಿ ಬಂದಿದೆ, ತುಂಬ ಚೆನ್ನಾಗಿದೆ. ವೆರಿ ನೈಸ್, ಸೂಪರ್. ಸೊ ಸ್ಮೂದಿ ಟ್ರೈ ಮಾಡೋಣ. ಸೊ ಇಟ್ಸ್ ಆ್ಯಕ್ಚುಲಿ ವೆರಿ ಥಿಕ್ ಸ್ಮೂದಿ. ವಾವ್, ಸೂಪರ್. ಓಟ್ಸಿಂದ ಈ ಥರ ಸ್ಮೂದಿನೂ ಕೂಡ ಮಾಡೋಕ್ಕಾಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಬರೀ ನಾವು ಇದನ್ನು ಇಟ್ಕೊಂಡು ಫ್ರೂಟ್ಸನ್ನು ಇಟ್ಕೊಂಡು ಮಾಡ್ತೀವಿ, ಬಟ್ ಇದು ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಓಟ್ಸ್ ಫ್ಲೇವರ್ ಸಿಗ್ತಾ ಇದೆ ನನಗೆ, ಆ್ಯಂಡ್ ಪೀನಟ್ ಬಟರ್ ಅದರ ಫ್ಲೇವರ್ ಪೂರ್ತಿಯಾಗಿ ಸಿಗ್ತಾ ಇದೆ, ಚಾಕ್ಲೇಟ್ ಪೀನಟ್ ಬಟರ್. ಸೊ ಬನಾನಾ ಅದು ಆ ಥಿಕ್ನೆಸ್ಗೆ ಅದು ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ವೆರಿ ಟೇಸ್ಟಿ. ಶುಗರ್ ಬೇಕಾಗಿಲ್ಲ ಅಲ್ವಾ? ಚೂರು ಬೇಕಾಗಿಲ್ಲ, ಬಿಕಾಸ್ ಆ ಹನಿದು ಸ್ವೀಟ್ನೆಸ್ಸಿಂದ ತುಂಬ ಚೆನ್ನಾಗಿ ಬಂದಿದೆ. ಯೂಶ್ವಲಿ ನೀವು ಹೇಳಿದ ಪ್ರಕಾರ ಯಾರೆಲ್ಲ ಡಯಟ್ ಕಾನ್ಷಿಯಸ್ ಅವರು ಈ ಥರ ವಿದೌಟ್ ಶುಗರ್ ಇದು ಇಷ್ಟಪಡೋರು ಇದನ್ನು ಮಾಡ್ಕೊಳ್ಬೋದು. ಚಾಕ್ಲೇಟ್ ಪೀನಟ್ ಬಟರ್ ಹಾಕಿರೋದ್ರಿಂದ ಚಾಕ್ಲೇಟ್ ಕಂಟೆಂಟ್ ಇದೆ ಅಂತ ಅಂದ್ಕೊಂಡ್ರು ಕೂಡ, ಬಟ್ ಪೀನಟ್ ಬಟರ್ ಇಟ್ಸ್ ವೆರಿ ನೈಸ್. ಸೊ ಚಾಕ್ಲೇಟ್ ಅಲ್ಲದಿದ್ರೂ ಕೂಡ ಬರೀ ಪ್ಲೇನ್ ಪೀನಟ್ ಬಟರ್ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಬರ್ಬೋದು. ತುಂಬ ಟೇಸ್ಟಿ ಆಗಿದೆ, ವೆರಿ ನೈಸ್. ಸ್ವಲ್ಪ ಆ್ಯಡಿಂಗ್ ಅಂತ ಹೇಳಿದರೆ ನಾವು ಚಾಕ್ಲೇಟ್ ಏನೇ ಐಟಮ್ ಇರಲಿ ಅತಿ ಚಾಕ್ಲೇಟ್ ಫ್ಲೇವರ್ಸ್ ಆ್ಯಡ್ ಮಾಡಿದ ತಕ್ಷಣ ಸ್ವಲ್ಪ ರಿಚ್ನೆಸ್ ಕೊಟ್ಟೇ ಕೊಡ್ತದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ವೆರಿ ನೈಸ್. ಸೊ ಒಂದು ಫುಲ್ ಗ್ಲಾಸ್ ಕುಡಿದ್ರೆ ಬೇರೆ ಏನೂ ಬೇಕು ಅಂತ ಇಲ್ಲ. ಸೊ ಫುಲ್ ಮೀಲ್ ಅದರಲ್ಲೇ ಇದೆ, ತುಂಬ ಟೇಸ್ಟಿಯಾಗಿದೆ. ಎರಡು ಕೂಡ ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ಈ ಥರ ಎಲ್ಲ ಇನೋವೇಷನ್ಸ್ ಇಮಿಡಿಯೇಟಾಗಿ ಮಾಡ್ತೀರಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಬಂದಿದೆ. ವೆರಿ ನೈಸ್ ಮೇಡಮ್. ನಾನಂತೂ ಥರಲಿ ಐ ಎಂಜಾಯ್ಡ್. ಅಲ್ಲ, ನನಗೆ ಈಗ ಧೈರ್ಯ ಬಂತು, ಇನ್ನೂ ಇನೋವೇಟಿವ್ ಐಟಮ್ಸ್ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಬಂದು. ಬಕ್ರ ಥರ ನನ್ನನ್ನು ಯೂಸ್ ಮಾಡಬೇಡಿ, ಏನಿದ್ರು ಟ್ರೈ ಮಾಡಿ ಬಂದು ಆಮೇಲೆ ನನ್ನ ಮೇಲೆ ಟ್ರೈ ಮಾಡಿ. ಸೊ ಎಲ್ಲರೂ ಕೂಡ ಟ್ರೈ ಮಾಡಿ ನಾನು ದಷ್ಟಪುಷ್ಟ ಆಗ್ತಾ ಇದ್ದೀನಿ ಇಲ್ಲಿ. ಸೊ ತುಂಬ ಚೆನ್ನಾಗಿದೆ, ಬಟ್ ಇಟ್ಸ್ ವೆರಿ ಟೇಸ್ಟಿ. ಸೊ ಒಳ್ಳೆ ಟೇಸ್ಟಿ ರೆಸಿಪಿ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ಹೆಲ್ದಿ ಆಗಿರಬೇಕು ಅಂತ ಹೇಳಿದ್ರೆ ಕುಚ್ಚಲಕ್ಕಿ ತಿನ್ನಬೇಕು. ಸೊ ಅದಂತೂ ಇಟ್ಸ್ ವೆರಿ ಗುಡ್. ಆ್ಯಕ್ಚುಲಿ ಮಧ್ಯಾಹ್ನದ ಮೀಲ್ಗೆ ಬೆಸ್ಟ್ ಅಂತ ಹೇಳಿದ್ರೆ ಕುಚ್ಚಲಕ್ಕಿ. ಸೊ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ ತುಂಬ ಟೇಸ್ಟಿಯಾಗಿದೆ, ಉದುರಾಗಿ ಬರುವಂಥದ್ದು. ಖಂಡಿತವಾಗ್ಲೂ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ಸ್ಮೂದಿ ಅಂತೂ ತುಂಬ ಚೆನ್ನಾಗಿದೆ. ವೆರಿ ಸೂದಿಂಗ್ ಸ್ಮೂದಿ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.